ದೇರಳಕಟ್ಟೆ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಡು ಅಚ್ಚುಕಟ್ಟದ ವ್ಯವಸ್ಥೆಡು ಗುರುವಾರದ್ದು ಎಸ್ಎಸ್ಎಲ್ಸಿ ಪರೀಕ್ಷೆ ಶುರುವಾತಂಡು. ಸರ್ಕಾರದ ನಿಯಮ ಶಿಕ್ಷಣ ಇಲಾಖೆದ ಮಾರ್ಗದರ್ಶಿ ಸೂತ್ರ ಪ್ರಕಾರ ಮಾತಾ ವ್ಯವಸ್ಥೆಯನ್ನು ಶಾಲೆಡು ಒದಗಾದಿತ್ತೀರು. Note your last 3 numbers of your hall ticket. Kannada. ಗೇಟಿನ ಒಳಗೆ ವಿದ್ಯಾರ್ಥಿಗಳು ಮಾತ್ರ ಪ್ರವೇಶಿಸತಕ್ಕದ್ದು. ರೂಮ್ ನಂಬರ್ 1, 2, 3, 4, 5, 6 ಪರೀಕ್ಷಾ ಕೊಠಡಿಗಳು ಗಮನಿಸಿ. ರೂಮ್ ನಂಬರ್ 7, 8, 9, 10 ಪರೀಕ್ಷಾ ಕೊಠಡಿಗಳು 1ನೇ ಮಹಡಿಯಲ್ಲಿರುತ್ತವೆ. ನೋಂದಣಿ ಸಂಖ್ಯೆ ಯಾವ ರೂಮಿನಲ್ಲಿ ಬರುತ್ತದೆ ಪ್ರವೇಶ ದ್ವಾರದ 2 ಕಡೆಗಳಲ್ಲೂ ಕೂಡ ವಿದ್ಯಾರ್ಥಿಗಳ ನೋಂದಣಿ ಸಂಖ್ಯೆ ಯಾವುದು ಎಂಬುದನ್ನು ಕೇಳಿಕೊಳ್ಳಬೇಕು. ವಿಚಾರಿಸಿಕೊಳ್ಳಬೇಕು. ಪ್ರತಿಯೊಂದು ವಿದ್ಯಾರ್ಥಿಯ ಕೈಯಲ್ಲಿ ತಮ್ಮ ತಮ್ಮ ಶಾಲೆದ ಗೇಟ್ ಪೊಗ್ಗುನಗನೆ ಥರ್ಮಲ್ ಸ್ಕ್ರೀನಿಂಗ್, ತಾಪಮಾನ ಪರೀಕ್ಷೆ, ಕೈಕ್ ಸ್ಯಾನಿಟೈಸರ್, ಮೋನೆಗೂ ಮಾಸ್ಕ್ ವಿತರಣದ ವ್ಯವಸ್ಥೆ, ಸಾಮಾಜಿಕ ಅಂತರಣ ಕಾತೊಂದು ಸಾಲುಗಟ್ಟದ ಪೋಯರ ವ್ಯವಸ್ಥೆ. ಇದಕ್ಕೆ ಪೂರಕವಾದ ಜೋಕ್ಲೆಗ್ ಸಾಮಾಜಿಕ ಅಂತರ ಕಾತೊನ್ಲಕ ಶಿಕ್ಷಕ ಬಂಧುಲೆರ್ದು ಉದ್ಘೋಷಣೆ. ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಿ. ಕೊಠಡಿಯ ಒಳಗೂ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಬೇಕು. ಕೊಠಡಿಗಳು 1ನೇ ಮಹಡಿಯಲ್ಲಿರುತ್ತದೆ. ರಿಪೀಟರ್ಸ್ ರೂಮ್ ನಂಬರ್ 11 ಗ್ರೌಂಡ್ ಫ್ಲೋರ್ ನಲ್ಲಿದೆ. ಮಾಸ್ಕ್ ಕಡ್ಡಾಯ. ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಿ. ಪ್ರತಿಯೊಂದು ವಿದ್ಯಾರ್ಥಿಯು ಪ್ರವೇಶ ನೋಂದಣಿ ಸಂಖ್ಯೆ ಹಾಗೂ ರೂಮ್ ನಂಬರ್ ಅನ್ನು ಅಳವಡಿಸಲಾಗಿದೆ. ರೂಮ್ ನಂಬರ್ 1, 2, 3, 4, 5, 6 ಪರೀಕ್ಷಾ ಕೊಠಡಿಗಳು 2ನೇ ಮಹಡಿಯಲ್ಲಿರುತ್ತದೆ. ರೂಮ್ ನಂಬರ್ 7, 8, 9, 10 ಪರೀಕ್ಷಾ ಕೊಠಡಿಗಳು 1ನೇ ಮಹಡಿಯಲ್ಲಿರುತ್ತದೆ. ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಿ. ಇಲ್ಲಿ ಹಿಡಿದುಕೊಳ್ಳಿ. बुक पढ़ यार कर लिಲ್ಲ बुक ताज सा ಬೇಗ
ಮಾಡಿಕೊಳ್ಳಿ. ನಿಮ್ಮ ಹಾಲ್ ಟಿಕೆಟ್ಸ್ ಅನ್ನು ನಿಮ್ಮ ಕೈಯಲ್ಲಿ ಹಿಡಿದುಕೊಳ್ಳಿ. ಪ್ರವೇಶ ಪತ್ರವನ್ನು ಕೈಯಲ್ಲಿ ಹಿಡಿದುಕೊಳ್ಳಿ. ಸಾಮಾಜಿಕ ಜೋಕ್ಲೆಗ್ ಪರೀಕ್ಷೆದ ಕಾತರ ಆತಂಕ. ಜೋಕ್ಲಿನ ಕಂತದ್ದು ಬಿಡುಪುನ ಪೋಷಕರಿಗೆ ಅವಿರ್ದಿ ಹೆಚ್ಚ ಆತಂಕ. ಪರೀಕ್ಷೆ ಬರಪುನಿ ಜೋಕ್ಲುನ್ ದಾಂಡಲ ಅವಿರ್ದಿ ಹೆಚ್ಚ ಆತಂಕ ಕಾತರ ಜೋಕ್ಲಿನ ಪೋಷಕ ಬಂಧುರೆಡ ತೋಚೊಂದಿತ್ತಂಡು. ತಮ್ಮ ತಮ್ಮ ನೋಂದಣಿ ಸಂಖ್ಯೆಯನ್ನು ನೋಡಿಕೊಂಡು repeater of room number 11. Repeater. ವಿದ್ಯಾರ್ಥಿಗಳು ಮಾಸ್ಕ್ ಅನ್ನು ಪ್ರತಿಯೊಂದು ವಿದ್ಯಾರ್ಥಿಯು ತಂಕ್ಲಿನ ವಿದ್ಯಾರತ್ನ ಶಾಲೆಡು 2017 ಬೊಕ್ಕ ಎಸ್ಎಲ್ಸಿ ಪರೀಕ್ಷಾ ಕೇಂದ್ರ ಆದ ಶಿಕ್ಷಣ ಇಲಾಖೆರ್ದು ಮಾನ್ಯತೆ ಪಡೆದು ಪರೀಕ್ಷೆಲು ನಡತೊಂದುಂಡು. ಈ ಸರ್ತಿ ಕೊರೋನಾ ಸಮಾಜಗ ಮಲ್ಲ ರೀತಿದ ಸಂಕಷ್ಟನ್ ಕೊಡ್ತುಂಡು. ಇಂದಿನ ಎದುರಿಸಾದ ಸವಾಲ್ ದಲಕ ಜೋಗ್ಲು ಎಸ್ಎಲ್ಸಿ ಪರೀಕ್ಷೆ ಬರೆಯೊಂದುಲ್ಲೇರು. ಬೇತೆ ಬೇತೆ ಶಾಲೆದ ಒಟ್ಟು 210 ವಿದ್ಯಾರ್ಥಿಗಳು ತಂಕ್ಲಿನ ಪರೀಕ್ಷಾ ಕೇಂದ್ರಡು ಪರೀಕ್ಷೆ ಬರೆಯೊಂದುಲ್ಲೇರು. ದೇವರ್ನ ಅನುಗ್ರಹಡು ಪರೀಕ್ಷೆ ಪೊರ್ಲುಡೆ ನಡಪಡು ಮಾತಾ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಸುಲಭ ಆದ ಎಡ್ಡೆ ಅಂಕ ಪಡೆಪ್ಲಕ ಆವಡ್ ಪಂಡದು ದೇಳಕಟ್ಟೆ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆದ ಅಧ್ಯಕ್ಷರು ಶ್ರೀ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿರು. ಇವತ್ತು ರಾಜ್ಯದಾದ್ಯಂತ 10ನೇ ತರಗತಿಯ ವಿದ್ಯಾರ್ಥಿಗಳ SLC ಪರೀಕ್ಷೆ ನಡೆಯುತ್ತಿರುವಂತಹ ಈ ಒಂದು ಸಂದರ್ಭ ನಮಗೆಲ್ಲರಿಗೂ ಕೂಡ ಗೊತ್ತಿದೆ. ಕೊರೋನಾ ಮಹಾಮಾರಿಯ ಒಂದು ವ್ಯಾಪಕ ಹರಡುವಿಕೆಯ ಸಂದರ್ಭದಲ್ಲಿ ಬೇರೆ ಬೇರೆ ಸಂಕಷ್ಟಕ್ಕೆ ಜನಸಮುದಾಯ ಸಿಲುಕಿರುವಂಥದ್ದು. ಈ ಒಂದು ಸಂದರ್ಭದಲ್ಲಿ ಎಲ್ಲಗಳನ್ನು ಎದುರಿಸಿ 10ನೇ ತರಗತಿಯ ಪರೀಕ್ಷೆಯನ್ನು ಒಂದು ಸವಾಲಾಗಿ ಸ್ವೀಕರಿಸಿ ಸರ್ಕಾರ ನಿರ್ಧರಿಸಿದೆ. ದೇವರ ದಯದಿಂದ ಯಾವುದೇ ರೀತಿಯಾದ ತೊಂದರೆ ಆಗದ ರೀತಿಯಲ್ಲಿ ಈ ಒಂದು ಪರೀಕ್ಷೆ ನಡೆಯಲಿ. ನಾನು ಮೊದಲನೇದಾಗಿ ಪರೀಕ್ಷೆ ಬರೆಯುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ, ನಮ್ಮ ರಾಜ್ಯದ ಎಲ್ಲ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯಲ್ಲಿ ಬರತಕ್ಕಂಥ ಪ್ರಶ್ನೆ ಪತ್ರಿಕೆಯಲ್ಲಿ ಇರತಕ್ಕಂಥ ಎಲ್ಲ ಪ್ರಶ್ನೆಗಳು ಅತ್ಯಂತ ಸುಲಭವಾಗಿ ಯಾವುದೇ ರೀತಿಯಾದ ಆತಂಕವಿಲ್ಲದೆ ನಿರಾತಂಕವಾಗಿ ಬರೆಯುವಂತೆ ಶ್ರೀ ದೇವರು ಎಲ್ಲ ವಿದ್ಯಾರ್ಥಿಗಳಿಗೆ ಆಶೀರ್ವಾದನ ಮಾಡಲಿ ಅಂತ ಹೇಳುತ್ತಾ, ನಮ್ಮ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯಲ್ಲೂ ಕೂಡ ಪರೀಕ್ಷೆ ನಡೀತಾ ಇದೆ. ಕಳೆದ 2010ರಿಂದ ಇಲ್ಲಿಯವರೆಗೆ ಪರೀಕ್ಷಾ ಕೇಂದ್ರವಾಗಿ ನಮ್ಮ ಶಿಕ್ಷಣ ಇಲಾಖೆ ನಮ್ಮ ವಿದ್ಯಾಸಂಸ್ಥೆಯನ್ನು ಘೋಷಿಸಿದೆ. ಆ ನಿಟ್ಟಿನಲ್ಲಿ ಸುಮಾರು 210 ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯುವಂಥ ವ್ಯವಸ್ಥೆಗೆ ಎಲ್ಲ ತೊಡಗ್ತಾ ಇದ್ದಾರೆ. ಈ ಒಂದು ಪರೀಕ್ಷಾ ಕೇಂದ್ರದಲ್ಲಿ ನಮ್ಮ ಪರೀಕ್ಷಾ ಅಧೀಕ್ಷಕರಾಗಿ ಉಷಾ ಎನ್ ಮುಖ್ಯೋಪಾಧ್ಯಾಯರು ಪಾವೂರು ಸರ್ಕಾರಿ ಶಾಲೆ, ಸಂಯೋಜಕಿಯಾಗಿ ನಮ್ಮದೇ ವಿದ್ಯಾಸಂಸ್ಥೆಯ ಮುಖ್ಯೋಪಾಧ್ಯಾಯರು ನಹೀಮ್ ಹಮೀದ್ರವರು ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರು ಬಹಳ ವ್ಯವಸ್ಥಿತವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಎಲ್ಲ ರೀತಿಯ ವ್ಯವಸ್ಥೆ, ಮಕ್ಕಳು ಯಾವುದೇ ರೀತಿಯಾಗಿ ಮಕ್ಕಳಿಗೆ ಪರೀಕ್ಷೆ ಬರಲಿಕ್ಕೆ ತೊಂದರೆ ಆಗದ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ನಾವಿಲ್ಲಿ ಮಾಡಿದ್ದೇವೆ. ನಾನು ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಈ ಒಂದು ಪರೀಕ್ಷಾ ಸಂದರ್ಭದಲ್ಲಿ ಶುಭಾಶಯವನ್ನು ಕೋರ್ತೇನೆ. ಸಹಕರಿಸಿದ ನಮ್ಮ ಈ ಶಿಕ್ಷಣ ಇಲಾಖೆಯ, ನಮ್ಮ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಇವತ್ತಿನಿಂದ ಪ್ರಾರಂಭವಾಗಿ ಜುಲೈ 4ರ ತನಕ ಇರತಕ್ಕಂಥ ಎಲ್ಲ ಪರೀಕ್ಷೆಗಳು ಸುಸೂತ್ರವಾಗಿ ನಡೆಯಲಿ ಅಂತ ಮತ್ತೊಮ್ಮೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಮಂಗಳೂರು ದಕ್ಷಿಣ ತಾಲೂಕಿಗೂ ಸ್ಕೌಟ್ ಗೈಡ್ಗೂ ನೋಡೆಲ್ ಅಧಿಕಾರಿಯಾದ ಕಾರ್ಯನಿರ್ವಹಿಸಾವಂದುಪುನ ಶ್ರೀ ತ್ಯಾಗಂ ಹರೇಕಳ ಪಾತಿರೊಂದು ದಕ್ಷಿಣ ಕನ್ನಡ ಜಿಲ್ಲೆಡು ಒಟ್ಟು 94 ಪರೀಕ್ಷಾ ಕೇಂದ್ರಗಳು, ಕುಡ್ಲ ದಕ್ಷಿಣ ತಾಲೂಕುಡು 21 ಪರೀಕ್ಷಾ ಕೇಂದ್ರಗಳು ಇಂದಿಟ್ಟು 5,080 ಜೋಗ್ಲು ಪರೀಕ್ಷೆ ಬರೆಯೊಂದುಲ್ಲೇರು. ಮೊಕ್ಲಿನ ಆರೋಗ್ಯ ಸುರಕ್ಷತೆದ ವ್ಯವಸ್ಥೆಯನ್ನು ತಂಕ್ಲು ಮಾಲ್ತೊಂದುಲ್ಲ ಪಂಡದು ಶಿಕ್ಷಣ ಇಲಾಖೆದ ವ್ಯವಸ್ಥೆದ ಬಗ್ಗೆ ಪೊಲಪುರಿಯರು. ಆತ್ಮೀಯರೇ, ಇವತ್ತು ನಮ್ಮ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 94 ಸೆಂಟರ್ಗಳು, 94 ಪರೀಕ್ಷಾ ಕೇಂದ್ರಗಳಲ್ಲಿ ಇವತ್ತು SLC ಪರೀಕ್ಷೆ ಆಗ್ತಾಯಿದೆ. ಸುಮಾರು 30,558 ವಿದ್ಯಾರ್ಥಿಗಳು ಇವತ್ತು SLC ಪರೀಕ್ಷೆಯನ್ನು ಬಹಳ ಸಂತೋಷದಲ್ಲಿ ಬರೆಯಲಿಕ್ಕೆ ಸಿದ್ಧರಾಗಿ ಆಗಿದ್ದಾರೆ.
ಅದರೊಂದಿಗೆ ಇವತ್ತು ಮಂಗಳೂರು ದಕ್ಷಿಣ ತಾಲೂಕಿನಲ್ಲಿ ಸುಮಾರು 21 ಸೆಂಟರ್ಗಳಲ್ಲಿ ಮಕ್ಕಳು ಪರೀಕ್ಷೆಯನ್ನು ಬರೀತಾ ಇದ್ದಾರೆ. 5870 ಮಕ್ಕಳು ಮಂಗಳೂರು ದಕ್ಷಿಣ ತಾಲೂಕಿನಲ್ಲಿ ಪರೀಕ್ಷೆಯನ್ನು ಬರೀತಾ ಇದ್ದಾರೆ. ಬಹಳ ವಿಶೇಷತೆ ಏನು ಅಂತ ಹೇಳಿದರೆ, ಇವತ್ತು ನಮ್ಮ ಪ್ರತಿ ಸೆಂಟರ್ಗಳಲ್ಲಿ ನೋಡಲ್ಗಳು, ತಾಲೂಕು ನೋಡಲ್ಗಳು, ಮುಖ್ಯ ಅಧೀಕ್ಷಕರು, ಉಪಮುಖ್ಯ ಅಧೀಕ್ಷಕರು, ಮೊಬೈಲ್ ಸ್ವಾಧೀನಾಧಿಕಾರಿಗಳು, ಆರೋಗ್ಯಾಧಿಕಾರಿಗಳು, ಮಾರ್ಗಾಧಿಕಾರಿಗಳು, ಮೇಲ್ವಿಚಾರಕರು, ಹೀಗೆ ಪೊಲೀಸ್ ಸಿಬ್ಬಂದಿಗಳು, ಹೀಗೆ ಇಷ್ಟು 10 ಅಧಿಕಾರಿ ವರ್ಗದವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ವಿಶೇಷವಾಗಿ ಈ ವರ್ಷ ಮೊಬೈಲ್ ಸ್ವಾಧೀನಾಧಿಕಾರಿ ಅಂತೇಳಿ ಹೊಸತು ಒಂದು ಬಗೆಯ ಅಧಿಕಾರಿಗಳನ್ನು ನೇಮಿಸಿಕೊಂಡಿದೆ ಸರ್ಕಾರ. ಅದು ಮಾತ್ರ ಅಲ್ಲದೆ ಎಲ್ಲ 94 ದಕ್ಷಿಣ ಕನ್ನಡ ಜಿಲ್ಲೆಯ 94 ಸೆಂಟರ್ಗಳಲ್ಲಿ ಕೂಡ ಸ್ಕೌಟ್ ಗೈಡ್ನವರು ಪ್ರತಿ ಸೆಂಟ್ರಲ್ಲಿ 4 ಮಂದಿಯಂತೆ ಸ್ಕೌಟ್ ಗೈಡ್ನವರು ಇವತ್ತು ಶಿಕ್ಷಕರು ಭಾಗವಹಿಸೋರೊಂದಿಗೆ ಸರ್ವಿಸನ್ನು ಮಾಡ್ತಾ ಇದ್ದಾರೆ. ಸರ್ವಿಸ್ ಏನು ಮಾಡ್ತಾ ಇದ್ದಾರೆ ಅಂದರೆ, ಅವರಿಗೆ ಥರ್ಮಲ್ ಸ್ಕ್ರೀನಿಂಗ್ ಮಾಡೋದಾಗಿರ್ಬೋದು, ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳಲಿಕ್ಕೆ ಆಗಿರ್ಬೋದು, ಸ್ಯಾನಿಟೈಸರ್ಗಳನ್ನು ಮಕ್ಕಳಿಗೆ ಕೊಡುವಂಥದ್ದಾಗಿರ್ಬೋದು, ಆ ಮಕ್ಕಳು ಪರೀಕ್ಷೆ ಮುಗಿದ ನಂತರ ಕೂಡ ಸಾಲಾಗಿ ಅವರು ಸಾಮಾಜಿಕ ಅಂತರದೊಂದಿಗೆ ಮನೆಗೆ ಹೋಗುವಂಥ ಕೆಲಸಗಳು ಆಗಿರ್ಬೋದು, ಬರುವಾಗ ಕೂಡ ಅವರಿಗೆ ಸ್ಯಾನಿಟೈಸರ್ಗಳನ್ನ ಕೊಡುವಂತಾಗಿರ್ಬೋದು, ಪ್ರತಿ ಮಕ್ಕಳು ಕೂಡ ಮಾಸ್ಕನ್ನು ಧರಿಸಿಕೊಂಡು ಬರ್ತಾ ಇದ್ದಾರೆ ಎಂಬುದನ್ನು ಕೂಡ ಸ್ಪಷ್ಟವಾಗಿ ಪರಿಶೀಲನೆ ಮಾಡಲಿಕ್ಕೆ ಇವತ್ತು ಸ್ಕೌಟ್ ಗೈಡ್ ಅಧ್ಯಾಪಕರು ಕೂಡ ಕೆಲಸವನ್ನು ನಿರ್ವಹಿಸಿರುವಂಥದ್ದು ಒಂದು ಸೇವಾ ಪ್ರತಿಮೆಯನ್ನು ತೋರಿಸೋದಕ್ಕೆ ಈ ಸ್ಕೌಟ್ ಗೈಡ್ ಶಿಕ್ಷಕರು ಇವತ್ತು ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಹಳ ಸಂತೋಷಕರ ವಿಚಾರ. ಈಗಾಗಲೇ ನಮ್ಮ ವಿಶ್ವಮಂಗಲ ಸೆಂಟ್ರಿಂದ ಎಲ್ಲ ಸೆಂಟರ್ಗಳಿಗೆ ಕೂಡ ನಾನು ತಾಲೂಕು ನೋಡಲಾಗಿ, ನಾನು ತ್ಯಾಗಂ ಹರೇಕಳ ಅಂತ ನಮ್ಮ ಈ ಮಂಗಳೂರು ದಕ್ಷಿಣ ವಲಯದಲ್ಲಿ ಎಲ್ಲ ಶಾಲೆಗಳಿಗೆ ಸ್ಕೌಟ್ ಗೈಡಿಗೆ ನೋಡಲ್ಗಳಾಗಿ, ಸರ್ವಿಸಿಗೆ ನೋಡಲಾಗಿ ನನ್ನನ್ನು ಇಲಾಖೆ ಆಯ್ಕೆ ಮಾಡಿದೆ. ಅದರಂತೆ ಎಲ್ಲ ಸೆಂಟರ್ಗಳಿಗೆ ಕೂಡ ಈಗ ನಾನು ಹೋಗ್ತಾ ಇದ್ದೇನೆ. ಬಹಳ ಒಳ್ಳೆ ರೀತಿಯಲ್ಲಿ, ಮಳೆ ಕೂಡ ಇಲ್ಲ ಇವತ್ತು, ಬಹಳ ಮಕ್ಕಳು ನೆಮ್ಮದಿಯಿಂದ, ಬಹಳ ಯಾವುದೇ ಆತಂಕಗಳು ಇಲ್ಲದೆ ಎಲ್ಲ ಮಕ್ಕಳು ಕೂಡ ಇಲಾಖೆ ಬಹಳ ಒಳ್ಳೆಯ ರೀತಿಯಲ್ಲಿ ಸ್ಪಂದನೆಯನ್ನು ಮಾಡಿದೆ. ಎಲ್ಲೆಲ್ಲಿ ಮಕ್ಕಳಿಗೆ ಹಳ್ಳಿಯಲ್ಲಿ ಕೂಡ ಇವತ್ತು ಬಸ್ಸನ್ನು ಕಲಿಸಿಕೊಡುವುದರೊಂದಿಗೆ, ವಿವಿಧ ಶಾಲಾ ಆಡಳಿತ ಮಂಡಳಿಯ ಬಸ್ಗಳನ್ನು ಕಲ್ಪಿಸುವುದರೊಂದಿಗೆ ಮಕ್ಕಳಿಗೆ ಮುಕ್ತವಾಗಿ ಸಾಮಾಜಿಕ ಅಂತರದೊಂದಿಗೆ ಈ ಪರೀಕ್ಷೆಗೆ ಬರಲಿಕ್ಕೆ, ನಗುಮುಖದೊಂದಿಗೆ ಬರಲಿಕ್ಕೆ ಇವತ್ತು ಶಿಕ್ಷಣ ಇಲಾಖೆ ಬಹಳ ಒಳ್ಳೆಯ ರೀತಿಯಲ್ಲಿ ಕಾರ್ಯವನ್ನು ಮಾಡಿದೆ. ಎಲ್ಲರಿಗೂ ಶಿಕ್ಷಣ ಇಲಾಖೆಯ ಈ ಪ್ರಯತ್ನಕ್ಕೆ ನಾವು ಅಭಿನಂದನೆಯನ್ನು ಸಲ್ಲಿಸ್ತೇವೆ. ವಿಶೇಷವಾಗಿ ಸ್ಕೌಟ್ ಗೈಡ್ಸ್ನವರು ಏನು ಇವತ್ತು ನಾವು ಸೇವೆಯನ್ನು ಸಲ್ಲಿಸ್ತಾ ಇದ್ದೇವೆ, ಎಲ್ಲ ಅಧ್ಯಾಪಕ ವೃಂದದವರಿಗೆ, ರೋವರ್ಸ್ ರೇಂಜರ್ಸ್ನವರಿಗೆ ಕೂಡ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತಾ, ಇವತ್ತಿನ SLC ಪರೀಕ್ಷೆ ಬಹಳ ಒಳ್ಳೆಯ ರೀತಿಯಲ್ಲಿ ನಡೆಯಲಿದೆ ಎನ್ನುವುದಕ್ಕೆ ಸಂತೋಷ ಆಗ್ತದೆ. ಎಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಧನ್ಯವಾದ.